ಮಂಜೇಶ್ವರ ತಾಲೂಕಿನ ಕುಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವದ ಸಂಭ್ರಮದಲ್ಲಿದ್ದು ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲು ನಿರ್ಧರಿಸಿದ್ದು ಸ್ವಾಗತ ಸಮಿತಿಯ ರೂಪೀಕರಣ ಸಭೆಯು ಡಿಸೆಂಬರ್ 11ರಂದು ನಡೆಸಲು ತೀರ್ಮಾನಿಸಿದ್ದೇವೆ ಎಂದು ಕುಳೂರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತ್ಯನಾರಾಯಣ ಶರ್ಮಾ ಹೇಳಿದರು. 1924ನೇ ವರ್ಷದಲ್ಲಿ ಕುಳೂರು ಸರ್ಕಾರಿ ಶಾಲೆ ಕಾರ್ಯಾರಂಭಗೊಂಡಿತ್ತು. ಇದೀಗ 2023-24ನೇ ಸಾಲಿನಲ್ಲಿ ಶತಮಾನೋತ್ಸವದ ಸಂಭ್ರಮಾಚರಣೆಯಲ್ಲಿದೆ. ಈ ಶಾಲೆಯ ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿ ಮತ್ತು ರಕ್ಷಕ ಶಿಕ್ಷಕ ಸಂಘದವರು ಕೈಜೋಡಿಸುತ್ತಾ ಬಂದಿದ್ದು ಶಾಲೆಯ ಯಶಸ್ಸಿಗೆ ಸಹಕರಿಸಿದ್ದಾರೆ. ಈ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ವಿವಿಧ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಶತಮಾನೋತ್ಸವದ ಕಾರ್ಯಕ್ರಮವು 2023ರ ಏಪ್ರಿಲ್ನಿಂದ 2024ರವರೆಗೆ ನಡೆಯಲಿದೆ. ಫೆಬ್ರವರಿಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಅದಕ್ಕಾಗಿ ಸ್ವಾಗತ ಸಮಿತಿಯ ರೂಪೀಕರಣ ಸಭೆಯೂ ನಡೆಯಬೇಕಿದೆ. ಡಿಸೆಂಬರ್ 11ರಂದು ಸ್ವಾಗತ ಸಮಿತಿಯ ರೂಪೀಕರಣ ಸಭೆಯೂ ನಡೆಯಲಿದೆ. ಎಲ್ಲರೂ ಈ ರೂಪೀಕರಣ ಸಭೆಯಲ್ಲಿ ಭಾಗವಹಿಸಬೇಕು ಎಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತ್ಯನಾರಾಯಣ ಶರ್ಮಾ ಹೇಳಿದರು. ಇಲ್ಲಿ ಶಾಲೆಗೆ ಸೇರಿದ ಬಳಿಕ ನಾನು ಭಾರಿ ಅಭಿವೃದ್ಧಿ ಕಾರ್ಯಗಳು ಆಗಿವೆ. ಇದಕ್ಕೆಲ್ಲ ಕಾರಣ ಏನು ಅಂತೇಳಿ ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘ ಮತ್ತು ರಕ್ಷಕ ಶಿಕ್ಷಕ ಸಂಘವಾಗಿದೆ. ಈ ಶಾಲೆಯ ಹುಟ್ಟು 1924ರಲ್ಲಿ ಆಯಿತು. ಅದು ಕೂಡ ಇಲ್ಲಿರುವ ಸ್ಥಳಲ್ಲೆಲ್ಲ ಆದದ್ದು. ಅದು ಕೆಳಗೆ ಶಾಲೆದ ಪಡಪು ಅಂತೇಳಿ ಒಂದು ಸ್ವಲ್ಪ ಸ್ಥಳ ಉಂಟು, ಅದು ಖಾಸಗಿಯವರ ಸ್ಥಳ. ಅಲ್ಲಿ ಈ ಶಾಲೆ ಆರಂಭವಾಯಿತು. ಅದರ ನಂತರ ಈಗೊಂದು 30 ವರ್ಷದ ಮೊದಲು ಇಲ್ಲಿ ಕಟ್ಟಡ ಆಯಿತು. ಈ ಕಟ್ಟಡ ಆದ ಮೇಲೆ ಇದು ಮಕ್ಕಳ ಅಭಿವೃದ್ಧಿ ಮತ್ತು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಎಲ್ಲದಕ್ಕೂ ಇದು ನಾಂದಿಯಾಗಿದೆ. ಆಮೇಲೆ ಅದಲ್ಲದೆ ಈ ಶಾಲೆಯು ಹಲವಾರು ಧುರೀಣರನ್ನು ಸೃಷ್ಟಿ ಮಾಡಿದೆ. ಇಲ್ಲಿ ಕಲಿತಂತಹ ಮಕ್ಕಳು ಇಂದು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದಾರೆ. ಅದೇ ರೀತಿ ಅವರು ಸಮಾಜ ಸೇವೆ ಕೂಡ ಮಾಡ್ತಿದ್ದಾರೆ. ಇದನ್ನು ಪ್ರಮುಖವಾಗಿ ಹೇಳ್ತಿದ್ದರೆ ನಮ್ಮ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಅವರು ಮುಂಬೈಯಲ್ಲಿ ಹೇರಂಬ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ನಡೆಸ್ತಾ ಇದ್ದಾರೆ. ಇಂಥ ಹಲವಾರು ಗಣ್ಯರು ಈ ಶಾಲೆಯಲ್ಲಿ ಕಲಿತಿದ್ದಾರೆ. ಇದರ ಶತಮಾನೋತ್ಸವ ಕಾರ್ಯಕ್ರಮವು 2023ರಿಂದ 2024, 23 ಏಪ್ರಿಲ್ರಿಂದ 2024 ಮಾರ್ಚ್ವರೆಗೆ ನಡೆಯಲಿದೆ. ಇದರ ಉದ್ಘಾಟನಾ ಸಮಾರಂಭವು ನಾಡ್ದು ಫೆಬ್ರವರಿಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕಾಗಿ ಸ್ವಾಗತ ಸಂಘದ ರೂಪೀಕರಣ ಸಭೆಯು ನಡೆಯಬೇಕಿದೆ. ನಾಡಿದ್ದು ಅಂದರೆ ಡಿಸೆಂಬರ್ 11ನೇ ತಾರೀಕಿಗೆ ಈ ಸ್ವಾಗತ ಸಮಿತಿ ರೂಪೀಕರಣ ಸಭೆ ನಡೆಯಲಿಕ್ಕಿದೆ. ಇದಕ್ಕಾಗಿ ಈಗಾಗಲೇ ಸಿದ್ಧತೆಗಳು ಆರಂಭಗೊಂಡಿವೆ. ಹಾಗೂ ಅದರ ಹಂತವಾಗಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಗುಂಪುಗಳನ್ನು ರಚಿಸಿ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡುವಂತಹ ಕಾರ್ಯಕ್ರಮ ಕೂಡ ಆಗಿದೆ. ಇನ್ನು ಎಲ್ಲರನ್ನು ಸೇರಿಸಿಕೊಂಡಿರುವಂಥ ಒಂದು ಸ್ವಾಗತ ಸಮಿತಿ ರೂಪೀಕರಣ ಸಭೆ ಇದು ನಾಡಿದ್ದು 11ನೇ ತಾರೀಕಿಗೆ ಡಿಸೆಂಬರ್ನಲ್ಲಿ ನಡೀಲಿಕ್ಕಿದೆ. ಹಾಗೆ ಎಲ್ಲರೂ ಈ ರೂಪೀಕರಣ ಸಭೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು. ಒಂದು ಉತ್ತಮ ಸ್ವಾಗತ ಸಮಿತಿ ರೂಪೀಕರಣವಾಗಬೇಕು. ಇದರ ಅಂಗವಾಗಿ 2023ರಿಂದ 24 ಮಾರ್ಚ್ 31ರವರೆಗೆ ವಿವಿಧ ಚಟುವಟಿಕೆಗಳು ನಮ್ಮ ಶಾಲೆಯಲ್ಲಿ ನಡೀಲಿಕ್ಕಿವೆ. ಆ ಚಟುವಟಿಕೆಗಳಿಗೆ ಸಂಪೂರ್ಣ ನೇತೃತ್ವ ನೀಡುವುದು ಈ ಸ್ವಾಗತ ಸಮಿತಿ ಆಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಜೇಶ್ವರ.